ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಹೆಜ್ಜೆ ಗುರುತಿನ ಪವಾಡವೊಂದು ನಡೆಯುವ ಮೂಲಕ ಭಕ್ತಾದಿಗಳ ಅಚ್ಚರಿಗೆ ಕಾರಣವಾಗಿದೆ. ಗೆಜ್ಜೆಗಿರಿಯ ಸತ್ಯಧರ್ಮ ಚಾವಡಿಯಲ್ಲಿ ಪುರೋಹಿತರು ಬಿಡಿಸಿದ್ದ ಮಂಡಲದಲ್ಲಿ ಪುಟ್ಟ ಮಗುವಿನ ಗಾತ್ರದ ಹೆಜ್ಜೆ ಗುರುತು ಪ್ರತ್ಯಕ್ಷಗೊಂಡಿದ್ದು ಭಕ್ತಕೋಟಿಯನ್ನ ಆಶ್ಚರ್ಯಗೊಳಿಸಿದೆ. ಬ್ರಹ್ಮಕಲಶೋತ್ಸವದ ನಿಮಿತ್ತ ಬುಧವಾರ ರಾತ್ರಿ ಚಾವಡಿಯ ಸಾಯನಗುರು ಪೀಠದ ಬಳಿ ಅರ್ಚಕರು ಮಂಡಲ ರಚಿಸಿ ಅರ್ಧನಾರೀಶ್ವರ ಚಿತ್ತಾರವನ್ನ ರೂಪಿಸಿದ್ರು. ನಿನ್ನೆ ಬೆಳಗ್ಗೆ ಚಾವಡಿಯಲ್ಲಿ ದೇವೈದಿದಿ ಬಿಂಬ, ಸಾಯನಗುರುಗಳ ಬಿಂಬಗಳ ಶಯ್ಯಾಧಿವಾಸ ನಡೆದು ಬಾಗಿಲನ್ನ ಹಾಕಲಾಗಿತ್ತು. ಸಂಜೆ ಹೊತ್ತಿಗೆ ಬಾಗಿಲು ತೆರೆದು ಒಳಹೋದ ಸಂದರ್ಭ ಈ ಅಚ್ಚರಿ ಕಂಡು ಬಂದಿದ್ದು, ಮಂಡಲದ ಒಂದು ಭಾಗದಿಂದ ಗುರುಪೀಠದ ಕಡೆ ನಡೆದು ಹೋಗುವ ರೀತಿಯಲ್ಲಿ ಸಪ್ತ ಹೆಜ್ಜೆ ಗುರುತು ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ದಿನೇಶ್ ಸುವರ್ಣ ರಾಯ್ ಇವರು. ದಿನೇಶ್, ಅವಳಿವೀರರ ಮೂಲ ಸ್ಥಾನದಲ್ಲಿ ಹೆಜ್ಜೆ ಗುರುತಿನ ಪವಾಡ ನಡೆದಿರುವಂತದ್ದು, ಪುಟ್ಟ ಮಗುವಿನ ಹೆಜ್ಜೆ ಗುರುತಿನ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಮೊನ್ನೆ ಈಶ್ವರ ಪಾರ್ವತಿಯನ್ನು ಅರ್ಧನಾರೀಶ್ವರನ ರಂಗೋಲಿಯನ್ನ ಅರ್ಚಕರು ಹಾಕಿದ್ರು. ಅದರ ಮುಂಭಾಗದಲ್ಲಿ ಎಲ್ಲ ಮೂರ್ತಿಗಳನ್ನ, ಅಂದ್ರೆ ಅಲ್ಲಿ ಸತ್ಯಧರ್ಮ ಚಾವಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂತಹ ವಿಗ್ರಹ, ತಾಯಿ ದೇವಿ ವಿಗ್ರಹವನ್ನ ಶಯಾದಿವಾಸದಲ್ಲಿ ಇಟ್ಟಿದ್ರು. ಆ ಶಯಾದಿವಾಸ ಏನು ವೈದಿಕ ಕ್ರಮಗಳೆಲ್ಲ ಮುಗಿದ ಮೇಲೆ ಯಾರು ಒಳಗೆ ಹೋಗುವಂತಿಲ್ಲ. ಎಲ್ಲ ಒಂದು ಮುಖ್ಯ ದ್ವಾರ ಹಾಗೂ ಇನ್ನೊಂದು ಉತ್ತರ ದಿಕ್ಕಿಗೆ ಇರುವಂತ ಬಾಗಿಲನ್ನು ಮುಚ್ಚಿದ್ರಾಯ್ತು. ಸಂಜೆ ತೆರೆದು ನೋಡ್ಬೇಕಾದ್ರೆ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ಎಲ್ರು ನೋಡುವಂತದ್ದು, ವಿಶೇಷವಾಗಿ ಎಲ್ಲರ ಭಕ್ತರ ಮನದಲ್ಲಿ ತಾಯಿಯೇ ದೇವಿ ಬಂದಿದ್ದಾಳೆ ಅಂತಕ್ಕಂಥ ಮಾತುಗಳು ಎತ್ತರೆ ಹರಡ್ತಾ ಇದೆ. ವಿಶೇಷವಾಗಿ ಸಾಲಾಗಿ ಬರುವಂತ ಭಕ್ತರು ಸಾಲಾಗಿ ಬರುವಾಗ ನೋಡ್ಲಿಕ್ಕೆ ಆಗದಿದ್ರು ಕೂಡ ಇನ್ನೊಂದು ಸಾಲಿನಲ್ಲಿ ನಿಂತು ವಾಪಸ್ ಬಂದು ನೋಡುವಂತದ್ದನ್ನ ನಾವು ಇಲ್ಲಿ ನಿನ್ನೆ ದಿವಸ ನಾವು ನೋಡಿದ್ದೇವೆ. ವಿಶೇಷವಾಗಿ ಮೊನ್ನೆ ಬ್ರಹ್ಮಕಲಶದ ದಿವಸದ ಮುಂಚಿತವಾಗಿ ಸುರಿದಂತಹ ಮಳೆ ಇರಬಹುದು. ಭಕ್ತರು ಪ್ರಕೃತಿಯ ಚೈತನ್ಯಗೊಂಡಿರೋದ್ರಿಂದ ತಾಯಿ ಮತ್ತೊಮ್ಮೆ 500 ವರ್ಷದ ಬಳಿಕ ಈ ಸಾನ್ನಿಧ್ಯಕ್ಕೆ ಬಂದು ನೆಲೆಯೂರಿದ್ದಾಳೆ ಅಂತಕ್ಕಂಥ ಮಾತುಗಳು ಭಕ್ತರಿಂದ ಕೇಳಿ ಬರ್ತಾ ಇದೆ. ಓಕೆ ಅಂದ್ರೆ ಕೋಟಿ ಚೆನ್ನಯ್ಯರ ಪವಾಡ ಏನು ಅನ್ನೋದನ್ನ ಎಲ್ಲರೂ ಕೂಡ ಬಲ್ಲವರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮೂಲ ಸ್ಥಾನದಲ್ಲಿ ಇಂತಹ ಒಂದು ಅಚ್ಚರಿ ಕಂಡು ಬಂದಿದ್ದು ಎಲ್ರಿಗೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಅಲ್ವಾ ದಿನೇಶ್? ಹೌದು, ತಂತ್ರಿಗಳು ಲೋಕೇಶ್ ತಂತ್ರಿಗಳು ಹೇಳುವ ಹಾಗೆ ಅವರಿಗೂ ಒಂದಷ್ಟು ಅನುಭವಗಳು ಪ್ರತಿಷ್ಠೆ ಮಾಡುವಂತ ಸಂದರ್ಭದಲ್ಲಿ ಬಂದಿದೆ. ಅವ್ರು ಹೇಳುವಾಗ ರೋಮಾಂಚನಭರಿತವಾಗಿ ಹೇಳ್ತಾ ಇರೋದನ್ನು ನಾವು ನಿನ್ನೆ ಗಮನಿಸಿದ್ದೇವೆ. ಅದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಒಂದು ಪಾದದಿಂದ ಒಂದಕ್ಕಿರುವಂತ ಅಂತರ ಅದು ಮಕ್ಕಳ ಹೆಜ್ಜೆ ಹಾಗೆ ಇಲ್ಲ. ಬಹುಶಃ ನಾವು ದೊಡ್ಡವರು ನಡೆದಾಡುವಾಗ ಯಾವ ರೀತಿ ಅಂತರ ಇರುತ್ತೆ, ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಯಾವ ರೀತಿ ಬಲ ಮತ್ತು ಎಡದ ಕಾಲಿನ ಅಂತರ ಇರುತ್ತೆ, ಅಷ್ಟು ಅಂತರ ಇದೆ. ಆದ್ರೆ ಪಾದಗಳನ್ನ ಗಮನಿಸಿದಾಗ ಮಾತ್ರ ಮಕ್ಕಳ ಪಾದ ತರ ಇರುವಂತದ್ದು ಗೋಚರಿಸ್ತದೆ. ಮತ್ತೆ ನಾವು ಆ ರಂಗೋಲಿಯ ಬದಿಯಲ್ಲಿ ಹಾಕಿರ್ತಕ್ಕಂತ ಸುತ್ತ ಬಾರ್ಡರ್ ಏನಿದೆ ಅದನ್ನ ನಾವು ಮುಟ್ಟಿದ್ರು ಕೂಡ ಅದು ಎಲ್ಲಂದ್ರಲ್ಲಿ ಹೋಗುತ್ತೆ. ಅಂತದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ರಂಗೋಲಿಗೆ ವಿಘ್ನ ಬಾರದ ಹಾಗೆ ಇಂಥದ್ದೊಂದು ಅಚ್ಚರಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸುವಂತದ್ದು ಗಮನಿಸಬಹುದು. ಪವಿತ್ರ, ಧನ್ಯವಾದಗಳು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.